ನಮಸ್ತೆ ಎಲ್ರಿಗೂ. ನ್ಯಾಚುರಲ್ ಆಗಿ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ತಲೆ ಕೂದಲು ಬೆಳ್ಳಗಾಗೋದನ್ನ ತಡೆಗಟ್ಟೋದು ಹೇಗೆ? ತುಂಬಾನೇ ಸಿಂಪಲ್. ಜೆನೆಟಿಕ್ ಆಗಿ ಅಥವಾ ಹೆರಿಡಿಟಿಯಿಂದ ನಿಮ್ಮ ತಲೆ ಕೂದಲು ಬೆಳ್ಳಗಾಗ್ತಾ ಇದ್ರೆ ಅದನ್ನ ತಡೆಗಟ್ಟೋದಕ್ಕೆ ಸ್ವಲ್ಪ ಕಷ್ಟ. ಆದರೆ ಸ್ಟ್ರೆಸ್ಸಿಂದ, ಪೊಲ್ಯೂಷನಿಂದ, ನಾವು ಬಳಸುವಂಥ ರ್ಯಾಶ್ ಕೆಮಿಕಲ್ ಇರುವಂಥ ಶಾಂಪುಗಳಿಂದ ಅಥವಾ ಮೆಲನಿನ್ ಪ್ರೊಡಕ್ಷನ್ ಅಂಶ ಕಡಿಮೆಯಾಗಿ ತಲೆ ಕೂದಲು ಬೆಳ್ಳಗಾಗ್ತಾ ಇದ್ರೆ ಅದನ್ನ ಆರಾಮ್ಸೆ ತಡೆಗಟ್ಟಬಹುದು. ಅದು ಹೇಗೆ ಅಂತಂದರೆ, ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ B12, ಐರನ್ ಮತ್ತು ಕಾಪರ್ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಕು. ಅದು ಯಾವುದು? ಕರಿಬೇವಿನ ಟೀ ಇರ್ಬೋದು, ಅಥವಾ ಪಾಲಕ್ ಸೊಪ್ಪು ಇರ್ಬೋದು, ಅಥವಾ ಪ್ರತಿನಿತ್ಯ ಬಾದಾಮಿ ಮತ್ತು ವಾಲ್ನಟನ್ನು ನೆನೆಸಿ ತಿನ್ನುವಂಥದ್ದು ತುಂಬ ಒಳ್ಳೆಯದು. ಇದು ನಿಮ್ಮ ದೇಹದಲ್ಲಿ ಆಮೇಲೆ ನಿನ್ನ ಅಂಶಕ್ಕೆ ಪ್ರೊಡಕ್ಷನ್ಗೆ ಸಹಕಾರಿಯಾಗುವಂಥ ಅಂಶಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಕಾರಿಯಾಗುತ್ತಿದ್ದರಿಂದ ತಲೆ ಕೂದಲು ಬೇಗ ಬೆಳ್ಳಗಾಗೋದನ್ನು ತಡೆಗಟ್ಟಬಹುದು. ಇನ್ನೊಂದು ಏನು ಅಂತಂದರೆ, ವಾರಕ್ಕೆ 2-3 ಸರಿ ಅತ್ಯುತ್ತಮವಾಗಿರುವಂಥದ್ದು ಹೆಡ್ ಮಸಾಜ್, ಆಯಿಲ್ ಮಸಾಜನ್ನು ಮಾಡಿ ತಲೆ ಸ್ನಾನ ಮಾಡುವಂಥದ್ದು. ಈ ಆಯಿಲನ್ನು ನೀವು ಕೋಕೋನಟ್ ಆಯಿಲ್ ಅಥವಾ ಹರಳೆಣ್ಣೆ ಮತ್ತು ಕೋಕೋನಟ್ ಆಯಿಲ್, ಅದಕ್ಕೊಂದು ಸ್ವಲ್ಪ ಕರಿಬೇವು, ಮೆಂತೆ ಮತ್ತು ನೆಲ್ಲಿಕಾಯಿನ ಹಾಕಿ ಬಿಸಿ ಮಾಡಿ ಆ ಎಣ್ಣೆಯಿಂದ ವಾರಕ್ಕೆ 2-3 ಸರಿ ಹೆಡ್ ಮಸಾಜ್ ಮಾಡಿ 5 ನಿಮಿಷ ನೀವು ತಲೆ ಸ್ನಾನ ಮಾಡಿದರೆ ಕೂಡ ತಲೆ ಕೂದಲು ಬೇಗ ಬೆಳಗಾಗೋದನ್ನು ತಡೆಗಟ್ಟಬಹುದು. ಇನ್ನೊಂದು ಅತ್ಯುತ್ತಮವಾಗಿರುವಂಥದ್ದು ಆಯುರ್ವೇದಿಕಲ್ಲಿ ಪ್ರೂವ್ ಆಗಿರುವಂಥದ್ದು ಅದು ಏನು ಅಂತಂದರೆ ಬಾಲಯಮ ಅಂತ ಅಂತಾರೆ. ಅಂದರೆ ಕಾಲಿನ ಬೆರಳುಗಳ ಸಹಾಯದಿಂದ 5 ನಿಮಿಷ ಪ್ರತಿನಿತ್ಯ ಹೆಡ್ ಮಸಾಜ್ ಮಾಡುವಂಥದ್ದು. ಯಾವುದೇ ಖರ್ಚು ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ, ಆರಾಮ್ಸೆ ಮಾಡ್ಬೋದು. ಕೈ ಬೆರಳುಗಳಿಂದ 5 ನಿಮಿಷ ಹೆಡ್ ಮಸಾಜ್ ಮಾಡುವಂಥದ್ದು ಪ್ರತಿನಿತ್ಯ. ಆಯಿಲ್ ಹಾಕುವಂಥ ಕೂಡ ಅವಶ್ಯಕತೆ ಇಲ್ಲ. ಇದು ಕೂಡ ತಲೆ ಕೂದಲು ಬೆಳ್ಳಗಾಗೋದನ್ನು ತಡೆಗಟ್ಟೋದಕ್ಕೆ ತುಂಬ ಉತ್ತಮ ಅಂತ ಹೇಳ್ತಾರೆ. ಇದಿಷ್ಟಲ್ಲದೆ ಕೆಮಿಕಲ್ ಕಮ್ಮಿ ಇರುವಂಥ ಶಾಂಪು ಮತ್ತು ಕಂಡೀಷ್ನರನ್ನು ಬಳಸಬೇಕು. ರ್ಯಾಶ್ ಕೆಮಿಕಲ್ ಇರುವಂಥ ಶಾಂಪು ಮತ್ತು ಕಂಡೀಷ್ನರ್ನ ನೀವು ಯಾವುದೇ ಕಾರಣಕ್ಕೆ ಬಳಸೋಕೆ ಹೋಗಬಾರ್ದು. ನ್ಯಾಚುರಲ್ ಶಾಂಪುಗಳು ತುಂಬ ಉತ್ತಮ. ಹೇರ್ ಕಲರ್ ಯಾವ ಥರ ಮಾಡಬೇಕು ಅಂತಂದರೆ, ಮೆಹಂದಿ ಮತ್ತು ಇಂಡಿಗೋ ಪೌಡರ್ನ ಉಪಯೋಗ ಮಾಡಿಯೇ ನೀವು ಹೇರ್ ಕಲರ್ ಮಾಡುವಂಥದ್ದು. ಇದರಿಂದ ಕೂಡ ತಲೆ ಕೂದಲು ಬೇಗ ಬೆಳ್ಳಗಾಗೋದನ್ನು ತಡೆಗಟ್ಬೋದು. ನಿಮಗೆ ಪ್ಯೂರ್ ಆಗಿರುವಂಥ ಇಂಡಿಗೋ ಹೆನ್ನ ಪೇಸ್ಟ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದ ಇನ್ಸ್ಟಾದಲ್ಲಿ ನೋಡೋದಿದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಹೇರ್ ಆಯಿಲ್ ಮತ್ತು ಅಂದರೆ ಕೋಕೋನಟ್ ಪ್ಯೂರ್ ಹೇರ್ ಆಯಿಲ್ ಮತ್ತು ಹರಳೆಣ್ಣೆ ಹೇರ್ ಆಯಿಲ್ದು ಕೂಡ ಲಿಂಕ್ ನಾನು ಬೇಕಾದರೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.